ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಪ್ರಥಮ ಬಾರಿಗೆ ಯಕ್ಷಗಾನ ಪ್ರದರ್ಶನಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀರಾಮ ಯಜ್ಞ ಯಕ್ಷ ಅಭಿಯಾನ ತಂಡದಿಂದ ಸೇವೆಯ ರೂಪದಲ್ಲಿ ಪ್ರದರ್ಶನಗೊಂಡಿದೆ. ಅಯೋಧ್ಯೆ ಯಕ್ಷಯಾತ್ರೆಯ ಪ್ರಯುಕ್ತವಾಗಿ ತಂಡದ ಅಧ್ಯಕ್ಷ ಡಿ ಮನೋಹರ ಕುಮಾರ್ ನೇತೃತ್ವದಲ್ಲಿ ಅಯೋಧ್ಯೆ ಟ್ರಸ್ಟಿಯಾಗಿರುವ ಗೋಪಾಲಜಿ ಅವರ ಸಹಕಾರದಿಂದ ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚರಿತ ಎಂಬ ಯಕ್ಷಗಾನದ ಪ್ರದರ್ಶನಗೊಂಡಿತು. ಜಿಲ್ಲೆಯ 14 ಕಡೆಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಕ್ಷಾಭಿಮಾನಿಗಳ ಸಹಕಾರದೊಂದಿಗೆ ಶ್ರೀರಾಮನ ಚರಿತ್ರೆಯ ಯಕ್ಷಗಾನದ ಪ್ರದರ್ಶನವನ್ನು ಮಾಡಿದೆ. 15ನೇ ಯಕ್ಷಗಾನ ಸೇವೆಯಾಟ ಅಯೋಧ್ಯೆ ಶ್ರೀರಾಮನ ಪುಣ್ಯ ಭೂಮಿಯಲ್ಲಿ ಪ್ರದರ್ಶನವಾಗಿದೆ. ಭಾಗವತರಾಗಿ ಕರುಣಾಕರ್ ಶೆಟ್ಟಿಗಾರ್, ವಿಜೇತ್ ಶೆಟ್ಟಿ, ಆಕಾಶ ಭವನ, ಚೆಂಡೆ ಮದ್ದಳೆಯಲ್ಲಿ ಸುದಾಸ್ ಕಾವೂರು, ಹರೀಶ್ ಇಚ್ಲಂಪಾಡಿ ಸಹಕರಿಸಿದ್ದರು. ಆದರೆ ಏನು ಮಾಡೋಣ ಹೇಳಿ, ಬಂದವರಿಗೆ ಈ ಸರಳ ನದಿಯನ್ನು ದಾಟಿಸುವಂತಹ ಕೆಲಸವನ್ನು ಮಾಡಿ ಅದರಲ್ಲಿ ಏನಾದರೂ ಸಿಕ್ಕಿದ್ರೆ ನಮ್ಮ ಜೀವನ ಅದರಲ್ಲಿ ಹೋಗ್ತಾ ಇದೆ. ಹೌದು, ಹಾಗಾಗಿ ದುಡಿದ್ದೇನೆ. ಯಾರಾದ್ರೂ 3 ಮಂದಿ ಬರ್ತಾ ಇದ್ದಾರೆ, ಯಾರಾಗಿರುವುದು? ಅಯ್ಯ, ಪರಸ್ಪರ ಪರಿಚಯವನ್ನು ಕೇಳಿಕೊಳ್ಳುವುದು ಸಂಸ್ಕಾರಯುತವಾದಂತಹ ಜೀವನವನ್ನು ಮಾಡುವುದಕ್ಕೆ ಆದರ್ಶವಾಗಿದೆ. ಹಾಗಿದ್ರೆ ನಾವು ಯಾರು? ಅಯೋಧ್ಯೆಯನ್ನು ಕೇಳಿರಬಹುದು ನೀನು, ಹತ್ತಿರದ ಪುರ. ಇಲ್ಲಿ ಅಲ್ಲಿರುವಂತಹ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರ ನಾನು, ರಾಮ ಲಕ್ಷ್ಮಣನು. ದಶರಥ ಚಕ್ರವರ್ತಿ ಆಳ್ವಿಕೆಯಲ್ಲಿ ಬೆಳೆದವರು ನಾವು, ಅಲ್ಲಿಯ ಸಂಸ್ಕೃತಿಯ ಜೊತೆಯಲ್ಲಿ ಬೆಳೆದವರು ನಾವು. ಅಲ್ಲಿಯವರಿಗೆ ಈ ಸಂಸ್ಕೃತಿ ಇನ್ನೊಬ್ಬರಲ್ಲಿ ಕಲಿಬೇಕಂತ ಅವಶ್ಯಕತೆ ಇಲ್ಲ. 2 ವರವನ್ನು ಈ ಸಂದರ್ಭದಲ್ಲಿ ಯಾಚಿಸಿದ್ದು. ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ನೀಡಬೇಕು, ನನ್ನ ಮಗನಾದಂತಹ ಭರತ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡಬೇಕು.